ನಿಂತಿದ್ದ ವಾಹನಕ್ಕೆ ಕಾರು ಡಿಕ್ಕಿಯಾದ ಪರಿಣಾಮ 4 ಅಯ್ಯಪ್ಪ ಭಕ್ತರು ಸೇರಿದಂತೆ 5 ಮಂದಿ ಸಾವನ್ನಪ್ಪಿರುವ ಘಟನೆ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಕಿಳ್ಕರೈ ಬಳಿ ನಡೆದಿದೆ. 51 ವರ್ಷದ ವಂಗರ ರಾಮಕೃಷ್ಣ, 33 ವರ್ಷದ ಮಾರ್ಪಿನ ಅಪ್ಪಲ್ಲ ನಾಯ್ಡು, 50 ವರ್ಷದ ರಾಮು, 35 ವರ್ಷದ ಮರುಪಲ್ಲಿಯ ಬಂಡಾರು ಚಂದ್ರರಾವ್, ಕಾರಿನ ಚಾಲಕ ಮುಸ್ತಾಕ್ ಅಹಮದ್ ಮೃತಪಟ್ಟವರು. ಇಂದು ಬೆಳಗಿನ ಜಾವ 2:15ಕ್ಕೆ ಈ ಘಟನೆ ನಡೆದಿದ್ದು, ಘಟನೆಯಲ್ಲಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ರಾಮನಾಥಪುರಂನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರಲ್ಲಿ 4ರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ರಾಮನಾಥಪುರದ ಕಿಳ್ಕರೈ ಬೀಚ್ ರಸ್ತೆಯಲ್ಲಿರುವ ಕುಂಬಿದು ಮಧುರೈ ಬಳಿ ಉಪಹಾರಕ್ಕಾಗಿ ಅಯ್ಯಪ್ಪ ಭಕ್ತರಿದ್ದ ವಾಹನವನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿತ್ತು. ಆ ಸಮಯದಲ್ಲಿ ವೇಗವಾಗಿ ಬಂದ ಕಾರು ನಿಂತಿದ್ದ ವಾಹನಕ್ಕೆ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ.